ಪುತ್ತೂರಿನಲ್ಲಿ ನಿನ್ನೆ ದರ್ಬೆ ವೃತ್ತದ ಬಳಿ ಒಂದು ಅಹಿತಕರ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಒಂದು ಅಂಗಡಿಯಲ್ಲಿ ವ್ಯವಹಾರ ನಿಮಿತ್ತ ಏನೋ ಒಂದು ಕಿರಿಕಿರಿ ಆದಾಗ ಆ ವಿಷಯವನ್ನು ಘಟನೆಯನ್ನು ಹಿಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿದೆ, ಕನ್ಸ್ಯೂಮರ್ ಕೋರ್ಟ್ ಇದೆ ಅಥವಾ ಪೊಲೀಸ್ ಇಲಾಖೆ ಇದೆ, ಅಲ್ಲಿ ಕಂಪ್ಲೇಂಟ್ ಮಾಡಿ ಅದನ್ನು ಬಗೆಹರಿಸಿಕೊಳ್ಳೋದು ಬಿಟ್ಟು ಏಕಾಏಕಿ ನುಗ್ಗಿ ಆ ಅಂಗಡಿಯ ಮಾಲಕ ಇರ್ಬೋದು, ಅವರ ಪತ್ನಿ ಇರ್ಬೋದು ಅಥವಾ ಮಗನ ಮೇಲೆ ಕೈ ಮಾಡುವಂಥದ್ದು ಅದು ಸರ್ವತಾ ಖಂಡನೀಯ. ಯಾಕೆಂತ ಹೇಳಿದರೆ ಕಾನೂನನ್ನು ಕೈಗೆತ್ತಿಕೊಳ್ಳಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಆ ಘಟನೆಯನ್ನು ಮುಂದಿಟ್ಟುಕೊಂಡು ಅಂಗಡಿಯಿಂದ ಹೊರಗೆ ಬೀದಿಯಲ್ಲಿ ರಂಪಾಟ ಮಾಡಿಕೊಂಡು ಎಲ್ಲ ಜನರನ್ನ ಸೇರಿಸಿಕೊಂಡು ದುಂಬಿಯ ರೀತಿಯಲ್ಲಿ ವಾತಾವರಣ ಸೃಷ್ಟಿ, ಅಶಾಂತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಾನು ಎಲ್ಲ ಸಂಘಟನೆ ಕಾರ್ಯಕರ್ತರ ಪರವಾಗಿ ಇದನ್ನು ಖಂಡಿಸ್ತಾ ಇದ್ದೀನಿ. ಜೊತೆಗೆ ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಒಂದು ಹೆಣ್ಣಿಗೆ ಒಬ್ಬಳು ಮಹಿಳೆಯವರಿಗೆ ಏಕಾಏಕಿ ಬಂದು ಆ ಘಟನೆಗೆ ಸಂಬಂಧವೇ ಇಲ್ಲದಂತಹ ಒಬ್ಬರು ವ್ಯಕ್ತಿ ಹೊರಗಿಂದ ಬಂದು ಮಹಿಳೆಯ ಮೇಲೆ ಕೈ ಮಾಡೋದು ಅಂತ ಹೇಳಿ ಆದರೆ ಇದು ನೈತಿಕ ಪೊಲೀಸ್ಗಿರಿ ಅಲ್ವಾ? ನಮ್ಮ ಕಾರ್ಯಕರ್ತರ ಮೇಲೆ ಪ್ರತಿಯೊಂದು ಬಾರಿ ನಾವೇನಾದರೂ ನಮ್ಮ ಕಾರ್ಯಕರ್ತರು ಕಾರ್ಯಾಚರಣೆ ಮಾಡಿದಾಗ ಧರ್ಮಕ್ಕೆ ಸಂಬಂಧಪಟ್ಟು ಧರ್ಮದ ರಕ್ಷಣೆಗೋಸ್ಕರ, ಗೋವಿನ ರಕ್ಷಣೆಗೋಸ್ಕರ ಅಥವಾ ಲವ್ ಜಿಹಾದ್ ಅಥವಾ ಇನ್ನಿತರ ಯಾವುದೇ ಒಂದು ಸಾಮಾಜಿಕ ತೊಂದರೆಯ ವಿರುದ್ಧವಾಗಿ ನಾವೇನಾದರೂ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದಾಗ ನೈತಿಕ ಪೊಲೀಸ್ಗಿರಿ ಅಂತ ಹೇಳೋ ಒಂದು ಪಟ್ಟವನ್ನು ಕಟ್ಟಿ ನೈತಿಕ ಪೊಲೀಸ್ಗಿರಿ ಅಂತ ಹೇಳಿಕೊಂಡು ನಮ್ಮವರ ಮೇಲೆ ಕೇಸ್ ಮಾಡ್ತಾರೆ. ಹಾಗಾದರೆ ಇದು ನೈತಿಕ ಪೊಲೀಸ್ಗಿರಿ ಅಂತ ಹೇಳುವ ಪ್ರಶ್ನೆ ನನ್ನದು. ಇನ್ನೊಂದೇನಂತ ಹೇಳಿದರೆ, ಆ ಘಟನೆಗೆ ಸಂಬಂಧಿತ ಆರೋಪ ಇರಲಿ ಏನೇ ಇರಲಿ ಅದೆಲ್ಲವೂ ಕೂಡ ತನಿಖೆ ನಂತರ ಬರಬೇಕಾಗಿದೆ. ಸಂಬಂಧಪಟ್ಟ ಅಂಗಡಿಯ ವ್ಯಕ್ತಿಗಳನ್ನು ಏನು ಪೊಲೀಸರು ಸುಪರ್ದಿಗೆ ತೆಗೆದುಕೊಂಡ ನಂತರ ಅವರನ್ನು ಪೊಲೀಸ್ ಜೀಪಲ್ಲಿ ಕೂತ್ಕೊಳಿಸಿದ ನಂತರ ಅದರ ನಂತರವೂ ಕೂಡ ಮತಾಂಧರು ಹೋಗಿ ಪೊಲೀಸ್ ಜೀಪಿನ ಒಳಗೆ ನುಗ್ಗಿ ಹಲ್ಲೆ ಮಾಡೋದು ಅಂತ ಹೇಳಿದರೆ ಪೊಲೀಸರ ಉಪಸ್ಥಿತಿಯಲ್ಲಿ ಇದು ಅತ್ಯಂತ ದುರಹಂಕಾರದ ವರ್ತನೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂತ ಹೇಳಿದರೆ ಇದು ಕಾನೂನಿಗೆ ಯಾವುದೇ ಬೆಲೆ ಕೊಡದಂತಹ ಒಂದು ಸಮಾಜಘಾತುಕ ವ್ಯಕ್ತಿಗಳು ಮಾಡುವಂತಹ ಒಂದು ಕೃತ್ಯ. ಇದನ್ನು ಪೊಲೀಸ್ ಇಲಾಖೆ ನೋಡಿ ಕೂಡ ಸುಮ್ಮನಿದ್ದಾರೆ ಅಂತ ಹೇಳಿದರೆ, ಇನ್ನೂ ಕೂಡ ಅವರನ್ನು ಬಂಧಿಸಲಿಲ್ಲ ಅಂತ ಹೇಳಿದರೆ ಇದು ಪೊಲೀಸ್ ಇಲಾಖೆಯ ಲೋಪ. ಈಗ ಆ ಘಟನೆ ಆದಾಗ ವ್ಯಕ್ತಿಗಳಲ್ಲೇ ಇದ್ರು, ಪೊಲೀಸರು ಅಲ್ಲೇ ಇದ್ರು. ಹಾಗಾದರೆ ಇನ್ನೂ ಕೂಡ ಆ ವ್ಯಕ್ತಿ ಸಿಗಲಿಲ್ಲ ಅಂತ ಹೇಳೋದು ಒಂಥರ ಹಾಸ್ಯಾಸ್ಪದ ಕೂಡ. ಅದರ ಜೊತೆಗೆ ನಾನು ವಿಶ್ವ ಹಿಂದೂ ಪರಿಷತ್ತು ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನೊಂದು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರ ನೆಲೆಯಿಂದ ನಾನು ಹೇಳ್ತಾ ಇರೋದು, ನಮ್ಮ ಸಂಘಟನೆ ಆ ಏನು ದುಷ್ಕೃತ್ಯ ಮಾಡಿದಂತಹ ಮತಾಂಧರೇನಿದ್ದಾರೆ ಅವರನ್ನು ಕೂಡಲೇ ಕನಿಷ್ಠ ಅಂತ ಹೇಳಿದರೆ ಆದಷ್ಟು ಬೇಗ, ಗರಿಷ್ಠ ಅಂತ ಹೇಳಿದರೆ 1-2 ದಿನದ ಒಳಗಾಗಿ ಅವರನ್ನು ಬಂಧಿಸಲೇಬೇಕಾದ ಅನಿವಾರ್ಯತೆ ಪೊಲೀಸ್ ಇಲಾಖೆಗೆ ಇದೆ. ಇಲ್ಲದೆ ಹೋದರೆ ಸಂಘಟನೆಗಳು, ಸಾರ್ವಜನಿಕರು ಇದರ ವಿರುದ್ಧ ಧ್ವನಿ ಎತ್ತಬೇಕು ಮತ್ತು ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆಯನ್ನು ಪೊಲೀಸ್ ಇಲಾಖೆಗೆ ಅದಕ್ಕೆ ಅವಕಾಶ ಕೊಡ್ತಾ ಇದೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಈ ಘಟನೆಯನ್ನು ನಾನು ಮೈ ಮೇಲೆ ಹಲ್ಲೆ ಮಾಡುವಂಥದ್ದು, ಮಹಿಳೆಯ ಮೇಲೆ ಹಲ್ಲೆ ಮಾಡುವಂಥದ್ದು ಮತ್ತು ಪೊಲೀಸ್ ಸುಪರ್ದಿಯಲ್ಲಿ ಇರತಕ್ಕಂಥ ವ್ಯಕ್ತಿಯ ಮೇಲೆಯೇ ಪೊಲೀಸ್ ಇಲಾಖೆಯ ವಾಹನದೊಳಗೆ ನುಗ್ಗಿ ಹಲ್ಲೆ ಮಾಡುವಂಥದ್ದು, ಇಂತಹ ಕೃತ್ಯಗಳನ್ನು ನಾಗರಿಕ ಸಮಾಜ ಖಂಡಿಸಬೇಕಿದೆ ಅಂತ ಹೇಳೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.